ಸರ್ಜರಿ ಮಾಡ್ತಿರ್ಬೇಕು ಖಂಡಿತ. ಎದುರಾಳಿ ತಂಡವು ಕೂಡ ಆಗಮನವನ್ನು ಪಡೆದುಕೊಳ್ಳುತ್ತಾ ಇದೆ. ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಬೆಟ್ಟು ಬಂಡ ಭಾರಿ ಮಲ್ಲ ಮನಸ್ಸಿದ ಜನಕರೂಪಣಿಸಿದ ಪ್ರದೇಶ. And now back to the action. We are in the second quarter final match of the very tight teams STM and NMC. Mahesh Bhatkar. ಮೊದಲ ಅವಧಿಯ ಆಟದಲ್ಲಿ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. NMC ವಿರುದ್ಧವಾಗಿ SDM ಉಜಿರೆ ತಂಡದ ಆಟವನ್ನು ಕಾಣಬಹುದಾಗಿದೆ ಒಳಾಂಗಣದಲ್ಲಿ. ಈ ಸ್ಪರ್ಧೆಯು ಕೂಡ ಬಹಳಷ್ಟು ರೋಚಕ, ಬರುವ ವರ್ಷ ಅದಕ್ಕಿಂತ ರೋಚಕ ಬರುವ ಸ್ಪರ್ಧೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಉಮಾಮಹೇಶ್ವರಿ ಕಲ್ಲೇಗ ತಂಡದಲ್ಲಿ ನಿನ್ನೆಯ ದಿನದ ಅದ್ಭುತ ಡಿಫೆಂಡರ್ ಗಣೇಶ್ ಕೂಡ್ಲು ಕಾಸರಗೋಡಿದ್ದಾರೆ, ಅಜ್ಜಿ ಕಂದಲಿದ್ದಾರೆ, ಅಲ್ಲದೆ ಅನ್ಸೀಫ್ ಇದ್ದಾರೆ. ಅನೇಕ ಪ್ರತಿಭೆಗಳ ನಿರೀಕ್ಷೆಗಳಂತೆ ಮುಂದಿನ ಎಲ್ಲ ಸ್ಪರ್ಧೆಗಳು ಕೂಡ ಪ್ರೇಕ್ಷಕರಿಗೆ ಪೈಸಾ ವಸೂಲು ಸ್ಪರ್ಧೆಯಾಗಲಿದೆ. ಮನು ದಾಳಿಯಲ್ಲಿ PUC ವಿಭಾಗದ ಸ್ಪರ್ಧೆಯಲ್ಲಿ ಬಹಳಷ್ಟು ಅದ್ಭುತ ಆಟವನ್ನು ಆಡಿರತಕ್ಕಂಥ ಮನು ಮರಳುವ ವೇಳೆ ಚೇತನ್ ಯಶಸ್ವಿ ಆಟಗಳ ಮೂಲಕ ಅಂಕ ಗಳಿಕೆಯ ಯತ್ನವನ್ನ ನಿರಂತರವಾಗಿ ಮುಂದುವರಿಸಿಕೊಂಡಂತ ಮಹೇಶ ಎದುರಾಳಿಯ ಅಂಕಣದಲ್ಲಿದ್ರೆ ಕಾರ್ನರ್ ವಿಭಾಗದಲ್ಲಿ ಚಿನ್ಮಯ ಮೇಲೆ ರಂಗುವ ಪ್ರಯತ್ನವಾಗುತ್ತಾ ಇದೆ. ಪ್ರಬಲ ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಬೋನಸ್ ಗಳಿಕೆ ಜೊತೆ ಮರಳಿದ ಡಿಫಾರ್ಡೈನಲ್ಲಿ ಧನುಷ ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿಯುತ್ತಾ ಇದೆ. ಈ ಪಂದ್ಯದ ಅವಧಿಯ ವೇಳೆಯಲ್ಲಿ ಅತ್ಯಂತ ರೋಚಕ ಹೋರಾಟ ಮುಂದುವರಿತಾ ಇದೆ. ಅಂಕ ಗಳಿಕೆಯ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಂಡ ಆಟಗಾರರು ದಾಳಿಯಲ್ಲಿ ಜೂನಿಯರ್ ಆಟಗಾರ ಮನು ಶ್ರೇಷ್ಠ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಪ್ರತಿ ಹೆಜ್ಜೆಗಳಲ್ಲಿ ಯಶಸ್ವಿ ಟ್ಯಾಕಲ್ ಮೂಲಕ SDM ಖಾತೆಯಲ್ಲಿ ಅಂಕ. ಸುಶೀಲ್ ಜೂನಿಯರ್ ನ್ಯಾಷನಲ್ ಆಡಿದಂತ ಅನುಭವದ ತಾರೆ. ಪರಿಣಾಮವಾಗಿ ಅತ್ಯಂತ ಶ್ರೇಷ್ಠ ತಂಡಗಳ ಆಟಗಾರರುಗಳ ಜೊತೆಗೆ ಆಡುವ ಮೂಲಕ ಈ ಅವಧಿಯ ಪಂದ್ಯಾವಳಿಗಳಲ್ಲಿ ಅತ್ಯಂತ ಶ್ರೇಷ್ಠ ಲಯದಲ್ಲಿರುವ ಸುಶೀಲ್ ನಿರಂತರ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಪ್ರತಿ ಪಂದ್ಯಗಳಲ್ಲಿ ತಂಡಕ್ಕೆ ಆಸರಿಯಾದ ಮಹೇಶ ದಾಳಿಯ
ಯಶಸ್ವಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಎರಡೂ ತಂಡಗಳ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. 3-2ರಲ್ಲಿ ಎನ್ಎಂಸಿ ಸುಳ್ಯ ಮುನ್ನಡೆಯಲ್ಲಿದೆ. ಡಿಫೆಂಡರ್ ಮೇಲೆರಗಿದ ಚೇತನ್ 3-3ರ ಸಮಬಲದಲ್ಲಿ ಪಂದ್ಯ 3-8. ಸಮಾನ ಹೋರಾಟವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದ ಎಸ್ಡಿಎಂ ಅಂಕಣದಲ್ಲಿ ಅತ್ಯಂತ ಜೂನಿಯರ್ ತಾರೆಗಳ ಮುಂದುವರೆದ ಮತ್ತೆ ಚಿನ್ಮಯ್ ಕಾರ್ನರ್ ವಿಭಾಗದ ಅದ್ಭುತವಾದ ಡಿಫೆಂಡರ್ನ ಆಟ. ಸತತವಾಗಿ ಟ್ಯಾಕಲ್ಗಳು, ಸಂಘಟಿತವಾದ ಬಲದ ಜೊತೆಗೆ ಯಶಸ್ವಿಯಾಗಿರುವ ಆಟದ ಮೂಲಕ ಅಂಕಣದಲ್ಲಿ ಮುಂದುವರಿಯುತ್ತಾ ಇದೆ ಎಸ್ಡಿಎಂ. ಅಲ್ಪ ಅಂತರದ ಮುನ್ನಡೆಯ ಜೊತೆಗೆ ಧನುಷನ ಆಟ ಆರಂಭದ ವೇಳೆಯಲ್ಲಿ 4 ಡಿಫೆಂಡರ್ಗಳಿದ್ದಾರೆ. ನಾಗರಾಜ್ ರಂಗ ಕಾರ್ನರ್ ವಿಭಾಗದಲ್ಲಿ, ಪ್ರತಿ ಹೆಜ್ಜೆಗಳಲ್ಲಿಯೂ ಕೂಡ ಯಶಸ್ವಿ ದಾಳಿಯನ್ನು ಸಂಘಟಿಸಬಲ್ಲಂತ ಯುವ ಆಟಗಾರರು. ಪ್ರಸ್ತುತ ಒಳಾಂಗಣದಲ್ಲಿ ಸುಶಾಂತನ ದಾಳಿ ಇದೆ. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹೇಶ್ ಇಲ್ಲ, ಅಲ್ಪ ಸೈಲೆಂಟ್ ಆಗಿದೆ. ಅಣ್ಣ ಜವಲಿ ಅಲ್ಪ ಎಲ್ಇಡಿದಲ್ಲಿ ಬರ್ತಲ್ಲ ಅಣ್ಣ, ಎಲ್ಇಡಿದ ಕೈದಲ್ಲಿ ಓದಿನ ಜವಲಿ ಎಲ್ಲ ಕೊಡಲ್ಲ ಬರೋದು. ಐದು 5ರ ಸಮಬಲದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ನಿರೀಕ್ಷಿತವಾದ ಹೋರಾಟದ ಮೂಲಕ ಅವಧಿ ಅಂಕಣದ ಒಳಭಾಗದಲ್ಲಿದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಯಶಸ್ವಿ ಆಟದ ಮೂಲಕ ಗುರುತಿಸಿಕೊಳ್ಳುವ ಯುವ ತಾರೆಗಳನ್ನು ಕಾಣಬಹುದಾಗಿದೆ. ಮುಂದಿನ ಸುಶಾಂತ ಬೋನಸ್+3 ಸೂಪರ್ ಡೂಪರ್ ದಾಳಿಯ ಮೂಲಕವಾಗಿ ಮರಳಿದ ಸುಶಾಂತ್ 9-5ರಲ್ಲಿ ಎನ್ಎಂಸಿ ಸುಳ್ಯ ಮುನ್ನಡೆಯಲ್ಲಿ. ಮೊದಲ ಅವಧಿಯ ಆಟದ ವೇಳೆಯಲ್ಲಿಯೇ ಪಂದ್ಯವನ್ನು ತಮ್ಮ ತೆಗೆದುಕೊಳ್ಳುವ ಯೋಜನೆಯ ಆಟವನ್ನು ಆಡಲು ಆರಂಭಿಸಿದ ಎನ್ಎಂಸಿ. ರಂಗದ ಮೂಲಕ ಪ್ರಯತ್ನ ವ್ಯರ್ಥ. ಧನುಷನ ಮೂಲಕ ಅಂಕ 6ನೆಯ ಅಂಕದ ಜೋಡಣೆಯಾಗಿದೆ. 9-6ರಲ್ಲಿ ಸ್ಪರ್ಧೆ ನೋಡಿ. ಮುಂದಿನ 9ನೆಯ ಸ್ಪರ್ಧೆ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ತಂಡದ ಆಟಗಾರರು ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ತಂಡದ ಆಟಗಾರ ಸಿದ್ಧಗೊಳ್ಳುವಂತೆ ಚಿನ್ಮಯ್ ಮೂಲಕ ನಿರಂತರ ಟ್ಯಾಕಲ್ಗಳು. ಕಾರ್ನರ್ ವಿಭಾಗದಲ್ಲಿ 7ನೆಯ ಅಂಕದ ಜೋಡಣೆ. 9-7ರಲ್ಲಿ ಸ್ಪರ್ಧೆ ಅಂತರ 2ಕ್ಕಿಳಿದಿದೆ. ಯಶಸ್ವಿ ಆಟದ ಮೂಲಕ
ರಂಜನೆಯನ್ನು ಕೊಡಬಲ್ಲಂತ ಆಟಗಾರರು ಕೂಡ ಅಂಕಣದ ಒಳಭಾಗದಲ್ಲಿದ್ದಾರೆ. ಪರಿಣಾಮವಾಗಿ ಸ್ಪರ್ಧೆ ನಾಗರಾಜ್ ಅನುಭವವಿದೆ. ಜವಾಬ್ದಾರಿಯ ಆಟ ಮುಂದುವರಿಯುತ್ತಾ ಇದೆ. ಅಂಕಣದಲ್ಲಿ 10-7 ಸ್ಪರ್ಧೆ. 3 ಅಂಕಗಳ ಅಂತರವನ್ನು ಮುಂದುವರಿಸಿಕೊಳ್ಳುತ್ತಾ ಸ್ಪರ್ಧೆಯಲ್ಲಿ ಎನ್ಎಂಸಿ ಸುಳ್ಯದ ಮುನ್ನಡೆ ಇದೆ. ಮತ್ತೆ ಮಹೇಶ್ ದಾಳಿಯಲ್. ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ 2 ತಂಡಗಳು ಕೂಡ ಪ್ರಬಲತೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಗೆಲುವಿನ ಕಡೆಗೆ ಮುನ್ನುಗ್ಗುವ ಯೋಚನೆಯಲ್ಲಿದೆ. 10